ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ ಅವರು ತುಮಕೂರು ಜಿಲ್ಲೆಗೆ ರಾಮ ಲಕ್ಷ್ಮಣರಿದ್ದಂತೆ ಎಂದು ಮಾಜಿ ಸಚಿವ ದಿವಂಗತ ಚೆನ್ನಿಗಪ್ಪನವರ ಹಿರಿಯ ಪುತ್ರ ಡಿಸಿ ಅರುಣ್ ಕುಮಾರ್ ಹೇಳಿದರು. ತಾಲೂಕಿನ ಕೊಳಾಲ ಹೋಬಳಿಯ ಕುರುಬರಪಾಳ್ಯ ಮಜರೆಪುಟ್ಟಸಂದ್ರ ಗ್ರಾಮದಲ್ಲಿ ಶ್ರೀ ಮುತ್ತುರಾಯಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕುರುಕ್ಷೇತ್ರ ನಾಟಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ತುಮಕೂರು ಜಿಲ್ಲೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ರಾಮ ಲಕ್ಷ್ಮಣರು ಇದ್ದಂತೆ. ಇಬ್ಬರು ಸೇರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಾಗೂ ಕೊರಟಗೆರೆ ತಾಲೂಕು ಮತ್ತು ಮಧುಗಿರಿ ತಾಲೂಕುಗಳನ್ನು ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮ ವಹಿಸುತ್ತಿದ್ದಾರೆ ಎಂದರು. ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯನ್ನು ಕಂದಾಯ ಜಿಲ್ಲೆಯನ್ನಾಗಿ ಮಾಡಲು ಕೆಎನ್ ರಾಜಣ್ಣ ಬಹಳ ಶ್ರಮ ವಹಿಸುತ್ತಿದ್ದಾರೆ. ಇವರಿಬ್ಬರಿಂದ ನಮ್ಮ ತುಮಕೂರು ಜಿಲ್ಲೆಯು ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಬಹುಮತದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿದ್ದಾರೆ. ತುಮಕೂರು ಜಿಲ್ಲೆಯ ಹಿರಿಯ ಸಹೃದಯಿ ರಾಜಕಾರಣಿಯಾದ ಕೆಎನ್ ರಾಜಣ್ಣ ತುಮಕೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಲಿದ್ದಾರೆ ಎಂದು ಅವರು ಇದೇ ಸಂದರ್ಭದಲ್ಲಿ ಭವಿಷ್ಯ ನುಡಿದರು. ನಂತರ ಮಾತನಾಡಿದ ನಾಟಕ ಅಕಾಡೆಮಿಯ ಸದಸ್ಯರಾದ ಮೈಲಾರಪ್ಪ, ತುಮಕೂರು ಜಿಲ್ಲೆಯು ಕಲಾವಿದರ ಕಣಜವಿದ್ದಂತೆ, ಅದರಲ್ಲೂ ಕೊರಟಗೆರೆ ತಾಲೂಕಿನ ಕಲಾವಿದರು ಒಳ್ಳೆಯ ಕಲಾವಿದರು ಎಂದರು. ತಾಲೂಕಿನ ರಂಗಭೂಮಿ ಮತ್ತು ಇತರೆ ಕಲಾವಿದರಿಗೆ ಚೆನ್ನಿಗಪ್ಪನವರ ಕಾಲದಿಂದಲೂ ಕೂಡ ಕಲಾವಿದರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಕಲಾವಿದರ ಏಳಿಗೆಗಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಿಸಿ ಅರುಣ್ ಕುಮಾರ್ ರವರು ಕುರುಕ್ಷೇತ್ರ ನಾಟಕದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಕಲಾವಿದರಿಗೆ ಧನ ಸಹಾಯವನ್ನು ನೀಡಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಅರಕೆರೆ ಶಂಕರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್, ನಾಟಕ ಅಕಾಡೆಮಿ ಸದಸ್ಯರಾದ ಮೈಲಾರಪ್ಪ, ಮಲ್ಲಿಕಾರ್ಜುನಯ್ಯ, ಪಾಲಣ್ಣ, ಪ್ರಸನ್ನಕುಮಾರ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ಕುಮಾರ್, ಶಾಸಕರ ಆಪ್ತ ಕಾರ್ಯದರ್ಶಿ ಅರವಿಂದ್ ಮತ್ತು ರುದ್ರೇಶ್, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಯುವಕರು, ಕಲಾ ಪೋಷಕರು, ಅಭಿಮಾನಿಗಳು, ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನೀವೆಲ್ಲ ಕಣ್ಣೀರು ಹಾಕಿದ್ದೀರಾ, ಮಳೆ ಇಲ್ಲ, ಬೆಳೆ ಇಲ್ಲ, ಒಳ್ಳೆ ಎಮ್ಮೆಲ್ಯೆ ಸಿಕ್ಕಿಲ್ಲ, ಚೆನ್ನಗಪ್ಪನದು ಗೊತ್ತು ಸಿಕ್ಕಿಲ್ಲ, ಅದು ದೈವವಚ ಸಿಕ್ಕಿಲ್ಲ ಅಂತ ಯಾರು ದೈವವಚ ಬೇಜಾರು ಮಾಡಿದ್ರೆ ಅದೆಲ್ಲ ಮರೆತು ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಅತಿ ಬಹುಮತ ಎಲ್ಲ ಒಗ್ಗಟ್ಟಾಗಿ ಚೆನ್ನಗಪ್ಪನವ್ರಿಗೆ ಏನು ಆಶೀರ್ವಾದ ಮಾಡಿದ್ರ ಅದೆರಡು ಆಶೀರ್ವಾದ ಜಿ ಪರಮೇಶ್ವರ್ ಮಾಡಿದ್ದೆ ಆದ್ರೆ ಮುಖ್ಯಮಂತ್ರಿ ಅಂತೂ 100% ಮುಖ್ಯಮಂತ್ರಿಗಳಾಗ್ತಾರೆ. ಆದ್ರೆ ಎಲ್ಲರ ಮಾತಿಲ್ಲ. ಇವನ್ ಹೇಳ್ಬೇಕು ಅಂತಂದ್ರೆ ಸಿಂಹ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯವರು, ಈ ಕರ್ನಾಟಕದ ಸಿಂಹ ನಮ್ಮ ಸಿದ್ದರಾಮಯ್ಯವರು. ಕರ್ನಾಟಕದ ಸಿಂಹದ ಮರಿ ಯಾರು? ಸಿಂಹದ ಮರಿ ಡಿ ಕೆ ಶಿವಕುಮಾರ್ ಅವರು. ಮೊನ್ನೆ ಮೇಕೆದಾಟು ರೈತರು ಕರ್ಕೊಂಡು ಮೇಕೆದಾಟು ನೀರು ಕೊಡತಕ್ಕಂಥ ರೈತರಿಗೆ ಹೆಂಗಿರ್ತಕ್ಕಂಥ ಬಡವರು ನೀರು ಕೊಡ್ಬೇಕು ಅಂತ ಮೇಕೆದಾಟು ಕಾರ್ಯಕ್ರಮ ಮಾಡಿದಾಗ ಬಿಜೆಪಿ ಏನ್ ಮಾಡಿದ್ರು? ನಮ್ಮ ಸಿಂಹದ ಮರಿಯನ್ನ ಎಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಮಾಡಿದ್ರು. ಏನು ಮಾಡಕ್ಕಾಗಿಲ್ಲ. ಆದ್ರೆ 5,000 2,000 ಇರ್ತಕ್ಕಂಥ ಕೊರೋನಾವನ್ನ ಟಿವಿ ಸ್ಟೇಟ್ಮೆಂಟ್ ಕೊಟ್ಟು ಲಕ್ಷಾಂತರ ಕೊರೋನಾ ಆಗಿದೆ. ಆ ಕೊರೋನಾ ಟೈಮಲ್ಲಿ ಇವರು ಮೇಕೆದಾಟು ಯೋಜನೆಯನ್ನ 8% ಇಲ್ದವಲ್ಲ ಅಪಪ್ರಚಾರ ಮಾಡಿದ್ರು.